ಕಾರ್ಕಳ ತಾಲೂಕು ನಿಡಗಲ್ ಹೋಬಳಿ ಮಂಗಳವಾಡ ಗ್ರಾಮದಲ್ಲಿ ಅಂಬೇಡ್ಕರ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಪಂದ್ಯಾಕೂಟದಲ್ಲಿ ಕ್ರೀಡಾ ಅಭಿಮಾನಿಗಳಿಗೆ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಶ್ರೀ ಸಾಯಿಲಾ ಚೇಂಬರ್ಸ್ ವತಿಯಿಂದ ಟ್ರೋಫಿ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ, ಮಂಜುನಾಥ್, ಮಂಗಳವಾಡ ಗ್ರಾಮದ ಮುಖಂಡರಾದ ಧನಂಜಯ್, ಕಾಂತರಾಜ್, ನರಸೇಗೌಡ, ಮಂಜುನಾಥ್, ಬೆಟ್ಟದ ತಿಮ್ಮಣ್ಣ, ಹನುಮಂತರಾಯ, ರಾಮಣ್ಣ, ಭೂತಣ್ಣ, ಮಧ್ಯೆ ಮಲ್ಲಿಕಾರ್ಜುನ್, ರಾಜಣ್ಣ, ದೇವಲಕೆರೆ, ಅಜಯ್ ಗೌಡ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.